ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 2ನೇ ಶ್ಲೋಕ. ಯಸ್ಯ ಅಂಬಶಿ ಶಯನಸ್ಯ ಯೋಗ ನಿದ್ರಾಂ ವಿತನ್ವತ ನಾವಿರುದ್ ಅಂಬುಜತ್ ಆಸೀತ್ ಬ್ರಹ್ಮ ವಿಶ್ವಾಶುಜಾಂಬತಿ. ಅನುವಾದ: ಬ್ರಹ್ಮಾಂಡ ಜಲದಲ್ಲಿ ಪುರುಷನು ಪೌಡಿಸಿರುತ್ತಾನೆ. ಅವನ ದೇಹದ ನಾಭಿ ಸರೋವರದಿಂದ ಕಮಲನಾಳವೊಂದು ಹೊರಹೊಮ್ಮುತ್ತದೆ. ಆ ಕಮಲನಾಳದ ತುದಿಯಲ್ಲಿರುವ ಕಮಲ ಪುಷ್ಪದಿಂದ ಬ್ರಹ್ಮನು ಉದ್ಭವಿಸುತ್ತಾನೆ. ಆ ಬ್ರಹ್ಮನು ಸಕಲ ಯಂತ್ರಶಿಲ್ಪಿಗಳ ನಾಯಕನಾಗಿದ್ದಾನೆ. ಭಾವಾರ್ಥ: by his divine grace, A.C. Bhaktivedanta Swami Srila Prabhupada ki jai. ಎಸ್, ಬ್ರಹ್ಮ ನಮ್ಮಾಗೆ ಹುಟ್ಟಿದಲ್ಲ. ಗರ್ಭದಕ್ಷ ವಿಷ್ಣುನ ಹೊಕ್ಕಳಿಂದ ನೋಡಿ, ಅವನ ದೇಹದ ನಾಭಿ ಸರೋವರದಿಂದ ಕಮಲನಾಳವೊಂದು ಹೊರಹೊಮ್ಮುತ್ತದೆ. ಆ ಕಮಲನಾಳದ ತುದಿಯಲ್ಲಿರುವ ಕಮಲ ಪುಷ್ಪದಿಂದ ಬ್ರಹ್ಮನು ಉದ್ಭವಿಸಿದ. ಹಾಗಾಗಿ ನೀವು ಎಣಿಸಿ, ನಮ್ಮಾಗೆ ಆ ಗರ್ಭದಿಂದ ಹುಟ್ಟಿದಲ್ಲ. ಆ ಬ್ರಹ್ಮನು ಸಕಲ ಯಂತ್ರಶಿಲ್ಪಿಗಳ ನಾಯಕ. ಹಾಗಾಗಿ ಬ್ರಹ್ಮನಿಗೆ ಈ ಎಲ್ಲ ಜವಾಬ್ದಾರಿ. ಫಸ್ಟ್ ಪ್ರೈಮರಿ ಅಂದ್ರೆ ಕ್ರಿಯೇಟರ್ ಕೃಷ್ಣ, ಸೆಕೆಂಡರಿ ಬ್ರಹ್ಮ ಸೆಕೆಂಡರಿ ಕ್ರಿಯೇಟರ್, ಪ್ರೈಮರಿ ಅಲ್ಲ. ಇದು ನಾವು ತಿಳಿಬೇಕು. ಎಸ್, ಈಗ ಭಾವಾರ್ಥ ಪ್ರಭುಪಾದ ತುಂಬಾ ಚೆಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕಾರಣೋದಕಶಾಯಿ ವಿಷ್ಣುವೇ ಮೊದಲನೇ ಪುರುಷ. ಈ ಪುರುಷಾವತಾರದಲ್ಲಿ 3 ಪುರುಷಾವತಾರ. ಅದರಲ್ಲಿ ಫಸ್ಟ್ಗೆ ಕಾರಣೋದಕಶಾಯಿ ವಿಷ್ಣು. ಅವನ ರೋಮ ರಂಧ್ರಗಳಿಂದ ಅಸಂಖ್ಯಾತ ಬ್ರಹ್ಮಾಂಡಗಳು ಹೊರಹೊಮ್ಮುತ್ತದೆ. ಅವನ ರೋಮದಿಂದ ನೀವು ಎಣಿಸಿ ಎಷ್ಟು ಪೊಟೆನ್ಷಿಯಲ್ ಅಂತ. ರೋಮದಿಂದ ಬ್ರಹ್ಮಾಂಡ ಇದು ಬಗ್ಗೆ ಇದ್ರೆ ಎಷ್ಟು ಪೊಟೆನ್ಷಿಯಲ್. ಕಾರಣೋದಕಶಾಯಿ ವಿಷ್ಣು ಅಂದ್ರೆ ಮಹಾವಿಷ್ಣು ಒಂದೇ, ದಯವಿಟ್ಟು ತಿಳ್ಕೊಳ್ಳಿ. ಹಾಗೆ ಹೊಮ್ಮಿದ ಒಂದೊಂದು ಬ್ರಹ್ಮಾಂಡದಲ್ಲೂ ಪುರುಷನು ಗರ್ಭೋದಕಶಾಯಿ ವಿಷ್ಣುವಾಗಿ ಪ್ರವೇಶಿಸ್ತಾನೆ. ಸೆಕೆಂಡ್ ಸಂಕರ್ಷದಿಂದ ಹುಟ್ಟುವಂತಹದ್ದು ಫಸ್ಟ್ಗೆ ಕಾರಣೋದಕಶಾಯಿ ವಿಷ್ಣು. ಆ ಕಾರಣೋದಕಶಾಹಿಯಿಂದ ನೆಕ್ಸ್ಟ್ ಬರುವಂತದ್ದು ಗರ್ಭೋದಕಶಾಯಿ ವಿಷ್ಣು. ಅವ ಎಂತ ಮಾಡ್ತಾನೆ? ಕಾರಣೋದಕಶಾಯಿ ವಿಷ್ಣುವಿನಿಂದ ಅಸಂಖ್ಯಾತ ಬ್ರಹ್ಮಾಂಡ ಹುಟ್ಟುತ್ತದೆ. ಮತ್ತೆ ಹಾಗೆ ಹೊಮ್ಮಿದ ಒಂದೊಂದು ಬ್ರಹ್ಮಾಂಡದಲ್ಲೂ ಪುರುಷನು ಗರ್ಭೋದಕಶಾಯಿ ವಿಷ್ಣುವಾಗಿ ಪ್ರವೇಶಿಸ್ತಾನೆ. ನೋಡಿ, ಗರ್ಭೋದಕ ವಿಷ್ಣು ಎಲ್ಲ ಬ್ರಹ್ಮಾಂಡಕ್ಕೆ ಪ್ರವೇಶ ಮಾಡ್ತಾನೆ. ಕ್ಲಿಯರ್ ಆಗಿ ಬರ್ತಕೊಳ್ಳಿ. ಬ್ರಹ್ಮಾಂಡದ ಅರ್ಧ ಭಾಗದಲ್ಲಿ ಅವನು ಪವಡಿಸ್ತಾನೆ. ಅಂದ್ರೆ ಗರ್ಭೋದಕ್ಷ ವಿಷ್ಣುವಿನ ಅರ್ಧ ನೀರಿರ್ತದೆ, ಅರ್ಧವ ಪವಡಿಸ್ತಾನೆ. ಆ ಭಾಗವೆಲ್ಲ ಅವನ ದೇಹದ ಜಲದಿಂದ ಪೂರಿತವಾಗಿದೆ. ಗರ್ಭೋದಕಶಾಯಿ ವಿಷ್ಣುವಿನ ನಾಭಿಯಿಂದ ಕಮಲ ಪುಷ್ಪದ ನಾಳವೊಂದು ಹೊರಹೊಮ್ಮುತ್ತದೆ. ಅವನ ನಾಭಿಯಿಂದ ಕಮಲ ಪುಷ್ಪದ ನಾಳ ಹೊರಹೊಮ್ಮುತ್ತದೆ. ಆ ಕಮಲ ಪುಷ್ಪವು ಸಕಲ ಜೀವಿಗಳ ತಂದೆಯಾದ ಬ್ರಹ್ಮನ ಜನ್ಮಸ್ಥಾನ. ಎಷ್ಟು ಕ್ಲಿಯರ್ ಆಗಿದೆ. ಈಗ ನಮ್ಗೆ ಏನು ಡೌಟ್ ಇರ್ಲಿಕ್ಕಿಲ್ಲ, ಅಷ್ಟು ಪ್ರಭುಪಾದ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಫಸ್ಟಿಗೆ ಕಾರಣೋದಕ್ಷ ವಿಷ್ಣು ಅಂದ್ರೆ ಮಹಾವಿಷ್ಣು ಮೊದಲ ಪುರುಷ ಹುಟ್ಟುವಂತದ್ದು. ಅವನ ರೋಮರುದ್ರದಿಂದ ಅಸಂಖ್ಯಾತ ಬ್ರಹ್ಮ ಹುಟ್ಟುವಂತದ್ದು. ಮತ್ತೆ ಒಂದೊಂದು ಆ ಬ್ರಹ್ಮಾಂಡದಲ್ಲಿ ಗರ್ಭೋದಕ್ಷ ವಿಷ್ಣು ಪ್ರವೇಶಿಸ್ತಾನೆ. ಕಾರಣೋದಕ್ಷ ವಿಷ್ಣುವಿಂದ ಗರ್ಭೋದಕ್ಷ ವಿಷ್ಣು ಹುಟ್ಟುವಂಥದ್ದು. ಮತ್ತೆ ಅವ ಎಲ್ಲ ಬ್ರಹ್ಮಾಂಡಕ್ಕೆ ಪ್ರವೇಶಿಸ್ತಾನೆ. ಆ ಬ್ರಹ್ಮಾಂಡದ ಯಾರು ಬ್ರಹ್ಮಾಂಡದ ಈ ಗರ್ಭೋದಕ್ಷ ವಿಷ್ಣುವಿನ ಬ್ರಹ್ಮಾಂಡದ ಅರ್ಧ ಭಾಗ ನೀರಲ್ಲಿ ತುಂಬಿರ್ತದೆ. ಆ ಭಾಗವೆಲ್ಲ ಅವನ ದೇಹದ ಜಲದಿಂದ ಪೂರಿತವಾಗುತ್ತದೆ. ಅರ್ಧ ಭಾಗ ನೋಡಿ, ಬ್ರಹ್ಮಾಂಡದ ಅರ್ಧ ಭಾಗದಲ್ಲಿ ಅವನು ಪವಡಿಸ್ತಾನೆ, ಅರ್ಧ ಭಾಗ ನೀರಲ್ಲಿ ತುಂಬಿರುತ್ತದೆ. ಗರ್ಭೋದಕಶಾಯಿ ವಿಷ್ಣುವಿನ ನಾಭಿಯಿಂದ ಕಮಲ ಪುಷ್ಪದ ನಾಳವೊಂದು ಹೊರಹೊಮ್ಮುತ್ತದೆ. ಅವನ ನಾಭಿಯಿಂದ ಕಮಲ ಪುಷ್ಪ. ಆ ಕಮಲ ಪುರುಷ ಸಕಲ ಜೀವಿಗಳ ತಂದೆಯಾದ ಬ್ರಹ್ಮನ ಜನ್ಮಸ್ಥಾನ. ಎಸ್, ಈಗ ಕ್ಲಿಯರ್ ಆಯ್ತು ನಿಮ್ಗೆಲ್ಲರಿಗೂ. ಬ್ರಹ್ಮನಾದರೂ ಬ್ರಹ್ಮಾಂಡದ ಸಂಪರ್ಕ ವ್ಯವಸ್ಥೆ ಮತ್ತು ನಿರ್ಮಾಣದಲ್ಲಿ ನಿರತರಾದ ಯಂತ್ರಶಿಲ್ಪಿಗಳಾಗಿರುವ ದೇವತೆಗಳ ಒಡೆಯ. ಆ ಬ್ರಹ್ಮ ಎಲ್ಲ ದೇವತೆಗಳ ಒಡೆಯ. ಕಮಲನಾಳದೊಳಗೆ 14 ಗ್ರಹ ವ್ಯೂಹಗಳು ಇವೆ, ಅಡಕವಾಗಿವೆ. ಯಾವುದೆಲ್ಲ 14 ವ್ಯೂಹ ಅಂದ್ರೆ, ಈ ಭೂಲೋಕ ಮಧ್ಯದಲ್ಲಿ ಭೂಲೋಕ ಉಂಟು ನೋಡಿ, ನೆಕ್ಸ್ಟ್ ಬರ್ತದೆ. ಈ ಭೂಲೋಕವು ಕಮಲನಾಳದ ಮಧ್ಯಭಾಗದಲ್ಲಿ ಸ್ಥಾಪಿತವಾಗಿದೆ. ಭೂಲೋಕದ ಮೇಲೆ ಅಂದ್ರೆ ಭೂರ್ಲೋಕ, ಈ ಜನಲೋಕ, ತಪೋಲೋಕ, ಸ್ವರ್ಗಲೋಕ, ಮತ್ತೆ ಮಹಾರ್ಲೋಕ, ಮತ್ತೆ ಮೇಲೆ ಇರುವಂತದ್ದು ಬ್ರಹ್ಮಲೋಕ. ಮತ್ತೆ ಅದರ ಕೆಳಗೆ 7 ಲೋಕ ಉಂಟು. ಭೂಲೋಕದ ಕೆಳಗೆ ಆತಲ, ವೀತಲ, ಸೂತಲ, ತಲತಲ, ಮಹಾತಲ, ರಸತಲ, ಪಾತಲ. ಈ ರೀತಿ ಇಲ್ಲಿ ಕೊಟ್ಟಿದ್ದಾರೆ. ಭೂಲೋಕವು ಕಮಲನಾಳದ ಮಧ್ಯಭಾಗದಲ್ಲಿ ಉಂಟು.
ಭೂಲೋಕ. ಊರ್ಧ್ವ ಭಾಗದಲ್ಲಿ ಇನ್ನೂ ಉತ್ತಮ ಲೋಕಗಳಿವೆ. ಅಂದ್ರೆ ಊರ್ಧ್ವ ಮೇಲೆ ಮೇಲೆ ಯಾವ ಸ್ವರ್ಗಲೋಕ, ಮಹಾಲೋಕ, ಜನಲೋಕ, ತಪಲೋಕ ಮತ್ತೆ ಇದು ಬ್ರಹ್ಮಲೋಕ. ಎಲ್ಲಕ್ಕಿಂತ ಮೇಲೆ ಇರುವ ಲೋಕವು ಬ್ರಹ್ಮಲೋಕ ಅಥವಾ ಸತ್ಯಲೋಕ. ಸತ್ಯಲೋಕ ಬ್ರಹ್ಮಲೋಕ ಮೇಲೆ ಇರುವಂತ. ಭೂಲೋಕದಿಂದ ಕೆಳಗೆ 7 ಆತಲೋಕಗಳುಂಟು. ಆ ಲೋಕದಲ್ಲಿ ಅಸುರ ಮೊದಲಾದ ಪ್ರಾಪಂಚಿಕ ವಾಸ, ಅಂದ್ರೆ ಆತಲ, ವಿತಲ, ಸೂತಲ, ತಲತಲ, ರಸತಲ, ಮಹಾತಲ, ಪಾತಲ. ಸಕಲ ಜೀವ ಸಮೂಹದ ಸಾಮೂಹಿಕ ಪರಮಾತ್ಮನಾಗುವ ಕ್ಷೀರೋದಕ್ಷ ವಿಷ್ಣು ಗರ್ಭೋದಕ್ಷ ವಿಷ್ಣುವಿನ ವಿಸ್ತರಣೆ ಎನ್ನಬಹುದು. ಈ ಕಾರಣೋದಕ್ಷ ವಿಷ್ಣುವಿನ ವಿಸ್ತರಣೆ ಗರ್ಭೋದಕ್ಷ ವಿಷ್ಣು, ಆ ಗರ್ಭೋದಕ್ಷ ವಿಷ್ಣುವಿನ ವಿಸ್ತರಣೆ ಕ್ಷೀರೋದಕ್ಷ ವಿಷ್ಣು. ಅವನೇ ಪರಮಾತ್ಮ. ನೋಡಿ, ಸಕಲ ಜೀವಿಯ ಸಮೂಹದ ಸಾಮೂಹಿಕ ಪರಮಾತ್ಮ. ನಮ್ಮ ಒಳಗಿರುವಂತಹ ಪರಮಾತ್ಮ ಕ್ಷೀರೋದಕ್ಷಾಯಿ ವಿಷ್ಣು. ಆತನೇ ಹರಿ ಎಂದು ಕರೆಯಲಾಗುವುದು. ಆ ಹರಿಯಿಂದ ಬ್ರಹ್ಮಾಂಡ ಸಕಲ ಅವತಾರಗಳು ವಿಸ್ತಾರವಾಗಿದೆ. ಅಂದ್ರೆ ಎಲ್ಲ ಅವತಾರ ವಿಸ್ತಾರಗಳು ಇವನಿಂದ. ಯಾರು? ಕ್ಷೀರೋದಕ್ಷ ವಿಷ್ಣುವಿನ ವಿಸ್ತರಣೆ ಆಗುವುದು. ಆದ್ದರಿಂದ ಒಟ್ಟಾರಾಗಿ ಗ್ರಹಿಸಬೇಕಾದ ಇಷ್ಟು: ಪುರುಷ ಅವತಾರ 3 ರೂಪಗಳಲ್ಲಿ ಅಭಿಯುಕ್ತವಾಗಿವೆ. ಮೊದಲನೆಯದು ಕಾರಣದಕ್ಷಾಯ ವಿಷ್ಣು, ಮಹತ್ತತ್ವದ ಭೌತಿಕ ಮೂಲದ್ರವ್ಯಗಳು ಸೃಷ್ಟಿಸುವವನು ಕಾರಣದಕ್ಷ ವಿಷ್ಣು. ಅಂದ್ರೆ ಮಹಾತತ್ವ ಇರ್ತದೆ, ಅಲ್ಲಿ ಅವ ಗ್ಲಾನ್ಸ್ ಮಾಡುವಂಥದ್ದು, ಮತ್ತೆ ಎಲ್ಲ ಸೃಷ್ಟಿ ಆಗುವಂಥದ್ದು. ಮಹಾತತ್ವ ಅಂದ್ರೆ ಟೋಟಲ್ ಡಾರ್ಕ್ನೆಸ್, ಕತ್ತಲೆ. ಎರಡನೇ, ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಅಂತರ್ಗತವಾಗುವ ಗರ್ಭೋದಕ್ಷ ವಿಷ್ಣುವಿನ ರೂಪ. ಮೂರನೆಯದು ಜೀವ ಜಡ ವಸ್ತು ವಿಭೇದವಿಲ್ಲದ ಎಲ್ಲ ಭೌತಿಕ ವಸ್ತುಗಳ ಪರಮಾತ್ಮನಾದ ಕ್ಷೀರೋದಕ್ಷ ವಿಷ್ಣುವಿನ ರೂಪ. ಈಗ ನಿಮ್ಗೆಲ್ಲರಿಗೂ ಇದು ಕ್ಲಿಯರ್ ಆಗಿರ್ಬೇಕು. ಭಗವಂತನ ಸ್ವಾಂಶ ವಿಸ್ತರಣೆ ಈ ಮೂಲಭೂತ ವಿಷಯವು ಯಾರಿಗೂ ತಿಳಿದಿರುವುದೋ ಆತನು ಭಗವಂತನ ಸರಿಯಾಗಿ ಅರಿಯಬಲ್ಲ. ನೋಡಿ, ಈಗ ವಿಷಯ ಈ ಕಾರಣದಕ್ಷ ವಿಷ್ಣು ಮತ್ತೆ ಗರ್ಭೋದಕ್ಷ ವಿಷ್ಣು ಇದು ನಿಮಗೆ ಯಾರಿಗೆ ತಿಳಿದಿದೆ ಅವ ಸರಿಯಾಗಿ ಅರಿಯಬಲ್ಲ ಅಂತ. ಹೆಚ್ಚಿನವರಿಗೆ ಇದು ಯಾವುದಂತ ಗೊತ್ತಿಲ್ಲ. ಒಟ್ಟು ಹೇಳ್ತಾರೆ ತ್ರಿಮೂರ್ತಿ ತ್ರಿಮೂರ್ತಿ. ತ್ರಿಮೂರ್ತಿ ಯಾಕೆ ಅಂದ್ರೆ ಇಲ್ಲಿ ಮಂಗಳೂರಂತೂ ಈ ಯಕ್ಷಗಾನ, ಯಕ್ಷಗಾನದಲ್ಲಿ ಅದನ್ನೇ ದೇವಿ ಮೈನಿ ಈ ತ್ರಿಮೂರ್ತಿ. ಜನರಿಗೆ ಗೊತ್ತಿಲ್ಲ ಇದೆಲ್ಲ. ಅದಕ್ಕೆ ಹೇಳುದು ಸರಿಯಾಗಿ ಶಾಸ್ತ್ರದಲ್ಲಿ ನಾವು ಓದ್ಬೇಕು. ಹಾಗೆ ಅರಿಯುವುದರಿಂದ ಮಾತ್ರ ಅಂತ ವ್ಯಕ್ತಿಯು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಜನನ ಮರಣ ಮುಪ್ಪು ರೋಗ ಮೊದಲಾದ ಭೌತಿಕ ಅವಸ್ಥೆಗಳಿಂದ ಆಗವಲ್ಲ. ಯಾರಿಗೆ ಇದು ತಿಳಿದಿದೆ, ಈ ಪುರುಷಾವತಾರ ಎಲ್ಲ ಕರೆಕ್ಟ್ ಆಗಿ ತಿಳಿದಿದೆ, ಅವನಿಗೆ ನೆಕ್ಸ್ಟ್ ನೋಡಿ, ಜನನ ಮರಣ ಮುಪ್ಪು ರೋಗ ಮೊದಲಾದ ಭೌತಿಕ ಅವಸ್ಥೆಗಳಿಂದ ವಿಮುಕ್ತನಾಗವಲ್ಲ. ಈ ಶ್ಲೋಕದಲ್ಲಿ ಮಹಾವಿಷ್ಣುವನ್ನು ಸಂಗ್ರಹವಾಗಿ ವಿವರಿಸಲಾಗಿದೆ. ಮಹಾವಿಷ್ಣು ಆಧ್ಯಾತ್ಮ ಆಕಾಶದ ಒಂದು ಭಾಗದಲ್ಲಿ ತನ್ನ ಸ್ವತಂತ್ರ ಇಚ್ಛೆಯಿಂದ ಪವಡಿಸ್ತಾನೆ. ಹೀಗೆ ಕಾರಣ ಸಮೂಹದಲ್ಲಿ ಪವಡಿಸಿ ಅಲ್ಲಿಂದ ಅವನು ಭೌತಿಕ ಪ್ರಕೃತಿಯ ಮೇಲೆ ದೃಷ್ಟಿ ಬೀರುತ್ತಾನೆ. ಯಾಕಂದ್ರೆ ಅವ ಕಾರಣ ಸಮೂಹದಲ್ಲಿ ಇದ್ದ ಕಾರಣ ಅವನಿಗೆ ಕಾರಣದಕ್ಷಾಯಿ ವಿಷ್ಣು. ಇಲ್ಲದ ಅವನ ಆಕ್ಚುಲಿ ಹೆಸರು ಮಹಾವಿಷ್ಣು. ಆದ್ರೆ ಕಾರಣ ಸಮೂಹದಲ್ಲಿ ಇದ್ದ ಕಾರಣ ಅವನಿಗೆ ಕಾರಣದಕ್ಷಾಯಿ ವಿಷ್ಣು. ಇದು ಕೂಡ ನೀವು ಕ್ಲಿಯರ್ ಆಗಿ ನೋಡಿ. ಮತ್ತೆ ಅವ ನೋಡಿ, ಅವ ಎಂತಂದ್ರೆ ಆ ದೃಷ್ಟಿ ಬೀರುವಂಥದ್ದು ಈ ಮಹಾತತ್ವದ ಮೇಲೆ. ಅಲ್ಲಿಂದ ಅವನು ಭೌತಿಕ ಪ್ರಕೃತಿಯ ಮೇಲೆ ದೃಷ್ಟಿ ಬೀರುತ್ತಾನೆ. ಮತ್ತೆ ಅಲ್ಲಿ ಎಲ್ಲ ಲಿವಿಂಗ್ ಎಂಟಿಟೀಸ್ ಕ್ರಿಯೇಟ್ ಆಗ್ತದೆ. ತಕ್ಷಣವೇ ಮಹಾತತ್ವವು ಸೃಷ್ಟಿಗೊಳ್ಳುತ್ತದೆ. ಅವ ದೃಷ್ಟಿ ಬೀಳುವುದರಿಂದ ಅದು ಸೃಷ್ಟಿಗೊಳ್ಳುತ್ತದೆ. ಭಗವಂತನ ಶಕ್ತಿಯಿಂದ ವಿದ್ಯುತ್ ಸ್ಪರ್ಶ ಪಡೆದಂತೆ ಭೌತಿಕ ಪ್ರಕೃತಿಯ ಒಮ್ಮೆಗೆ ಅಸಂಖ್ಯ ಬ್ರಹ್ಮಾಂಡಗಳು ಹೊರಹೊಮ್ಮುತ್ತವೆ. ಯಾವಾಗ ಮಹಾವಿಷ್ಣುವಿನ ಆ ಶಕ್ತಿ ಅದಕ್ಕೆ ಬೀಳ್ತದೆ ಮಹಾತತ್ವಕ್ಕೆ, ಅದು ಒಮ್ಮೆಲೆ ಎಂತಾಗ್ತದೆ, ವಿದ್ಯುತ್ ಸ್ಪರ್ಶ ಪಡೆದಂತೆ ಭೌತಿಕ ಪ್ರಕೃತಿ ಒಮ್ಮೆಗೆ ಅಸಂಖ್ಯ ಬ್ರಹ್ಮಾಂಡಗಳು ಹೊರಹೊಮ್ಮುತ್ತದೆ. ಅದು ಕಾಲಕ್ರಮದಲ್ಲಿ ಅಸಂಖ್ಯಾತ ಪಕ್ವ ಫಲಗಳನ್ನು ತನ್ನನ್ನು ಅಲಂಕರಿಸಿಕೊಂಡಂತೆ ಮರದಂತೆ ತೋರುತ್ತದೆ. ಬೀಜವನ್ನು ಬಿತ್ತಿದವನು ಕೃಷಿಕ. ಬೀಜವನ್ನು ಯಾರು ಬಿಟ್ಟಿದ್ದು? ಕೃಷಿಕ. ಕಾಲಕ್ರಮದಲ್ಲಿ ಮರವು ಬಳ್ಳಿಯು ಅನೇಕ ಹಣ್ಣುಗಳನ್ನು ಸಮೃದ್ಧವಾಗುತ್ತದೆ. ಕಾರಣವಿಲ್ಲದೆ ಯಾವುದು ಸಂಭವಿಸಲಾಗದು. ನೋಡಿ, ಇವರೆಲ್ಲ ಮಾಯುಧಗಳು, ಇದು ಶೂನ್ಯ, ಇದಕ್ಕೆ ಯಾರು ಕಾರಣ ಇಲ್ಲ ಅಂತ. ಬೀಜವನ್ನು ಬಿತ್ತುವ ಯಾರು? ಕೃಷಿಕ. ಪ್ರಭುಪಾದ ಅದಕ್ಕೆ ಹೇಳಿದ್ದಾರೆ ಕೃಷಿಕ ಅಲ್ಲ ಹೆಸರು. ಕಾಲಕ್ರಮ ಮರವು ಬಳ್ಳಿಯು ಅನೇಕ ಹಣ್ಣುಗಳ ಸಮೃದ್ಧವಾಗ್ತದೆ. ಕಾರಣವಿಲ್ಲದೆ ಯಾವುದು ಸಂಭವಿಸಲಾಗದು. ಬೀಜವನ್ನು ಯಾರಾದ್ರೂ ಬಿತ್ತಬೇಕು, ಕಾರಣವಿಲ್ಲದೆ ಯಾವುದು ಇದಾಗುವುದಿಲ್ಲ. ಆದ್ರಿಂದಲೇ ಕಾರಣ ಸಾಗರ ಎಂದು ಮಹಾವಿಷ್ಣು ಮಲಗಿರುವ ಸಾಗರವನ್ನು ಕರೆಯಲಾಗಿರುವುದು. ಅದಕ್ಕೋಸ್ಕರ ಈ ಕಾರಣ ಸಾಗರಕ್ಕೆ ಮಹಾವಿಷ್ಣು ಮಲಗಿದ ಕಾರಣ ಅದನ್ನು ಹೇಳಲಾಗ್ತದೆ. ನಾವು ಸೃಷ್ಟಿಯ ಬಗೆಗಿನ ನಾಸ್ತಿಕ ಸಿದ್ಧಾಂತಗಳನ್ನು ಸುಮ್ಮನೆ ಮೂರ್ಖತೆಯಿಂದ ಒಪ್ಪಿಕೊಳ್ಳಬಾರದು. ಈ ನಾಸ್ತಿಕರು, ದೇವರು ನಮ್ಮದವರು, ದೇವರಿಗೆ ರೂಪವೂ ಇಲ್ಲ, ಎಲ್ಲ ಮಾಯವಾದಿಗಳು, ನಿರಾಕಾರವಾದಿಗಳು ಎಲ್ಲ ನಾಸ್ತಿಕರೇ. ಯಾಕಂದ್ರೆ ಅವ್ರಿಗೆ ದೇವರಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಅವರು ಹೇಳಿದನ್ನು ಸುಮ್ಮನೆ ಮೂರ್ಖತೆಯಿಂದ ಒಪ್ಪಿಕೊಳ್ಳಬಾರದು. ಭಗವದ್ಗೀತೆಯಲ್ಲಿ ನಾಸ್ತಿಕರ ವರ್ಣನೆ ಇದೆ. ನಾಸ್ತಿಕನನ್ನು ಸೃಷ್ಟಿಕರ್ತನು ನಂಬುವುದಿಲ್ಲ. ನಾಸ್ತಿಕನು ಸೃಷ್ಟಿಕರ್ತನನ್ನು ನಂಬುವುದಿಲ್ಲ. ನೋಡಿ,
ಹಾಗಾದರೆ ಸೃಷ್ಟಿಯಾದದ್ದು ಹೇಗೆ ಎಂಬುದನ್ನು ವಿವರಿಸಲು ಅವನಿಗೆ ಯಾವುದೇ ಸಮರ್ಥ ಸಿದ್ಧಾಂತವಿಲ್ಲ. ನೀವು ಅದು ಕೇಳಿದ ಸೃಷ್ಟಿ ಹೇಗೆ ಆಯಿತು ಅಂತ ಅವನಿಗೆ ಯಾವುದಕ್ಕೆ ಉತ್ತರವಿಲ್ಲ. ಸ್ತ್ರೀಯೊಬ್ಬಳು ಹೇಗೆ ಪುರುಷ ಸಂಪರ್ಕವಿಲ್ಲದೆ ಏನನ್ನು ಪಡೆಯಲಾರದು. ನೋಡಿ, ಒಂದು ಸ್ತ್ರೀ ಪುರುಷನ ಸಂಪರ್ಕವಿಲ್ಲದೆ ಮಗು ಆಗ್ತದ? ಇಲ್ಲ, ಆಗ್ತದೆ. ಪುರುಷನ ಸಂಪರ್ಕ ಬೇಕು. ಪುರುಷ ಗರ್ಭೀಕರಿಸುತ್ತಾನೆ, ಪ್ರಕೃತಿಯು ಪಡೆಯುತ್ತಾಳೆ. ಮೊಳೆಗಳಂತೆ ಕಂಡರೂ ಹೋತದ ಕೊರಳಿನಿಂದ ನೇತಾಡುವ ಮಾಂಸ ಚೀಲಗಳಿಂದ ಹಾಲನ್ನು ನಿರೀಕ್ಷಿಸುವಂತಿಲ್ಲ. ಅದೇ ಅಂದ್ರೆ ಯಾರಾದ್ರೂ ಅದನ್ನು ಹಾಲನ್ನು ಕರಿಬೇಕು. ಅದೇ ರೀತಿ ಭೌತಿಕ ಅಂಶಗಳಿಂದ ನಾವು ಸ್ವತಂತ್ರ ಸೃಷ್ಟಿ ಶಕ್ತಿಯನ್ನು ನಿರೀಕ್ಷಿಸಬಹುದು. ಆದ್ರಿಂದಲೇ ಪ್ರಕೃತಿಯನ್ನು ಗರ್ಭಸ್ಥಗೊಳಿಸುವ ಪುರುಷನ ಶಕ್ತಿಯನ್ನು ನಾವು ನಂಬಬೇಕು. ನೋಡಿ, ಪುರುಷನ ಶಕ್ತಿಯನ್ನು ನಂಬಬೇಕು. ಹೆಚ್ಚಿನವರು ಹೇಳುದು ಪುರುಷ ಇಲ್ಲ, ಆಕಾರ ಇಲ್ಲ, ನಿರಾಕಾರವಾದಿ. ಒಬ್ಬ ಇದನ್ನು ಕೇಳಿ ಕೇಳಿ ನಮ್ಗೆ ಸಾಕಾಗಿದೆ. ಜನರು 99% ಇದೆ ಶಕ್ತಿ ಶಕ್ತಿ ಶಕ್ತಿ. ಭಗವಂತನು ಧ್ಯಾನ ಮಗ್ನಾಗಿ ಪೌಡಿಸಲು ಇಚ್ಛಿಸಿದಿಂದಲೇ ಭೌತಿಕ ಪ್ರಕೃತಿ ಒಮ್ಮೆಗೆ ಅಸಂಖ್ಯ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತದೆ. ಧ್ಯಾನ ಮಗ್ನ ಪೌಡಿಸಲು ಇಚ್ಛಿಸಿದಿಂದಲೇ ಆ ಪ್ರಕೃತಿ ಒಮ್ಮೆಗೆ ಅಸಂಖ್ಯ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತದೆ. ಅಂತ ಒಂದೊಂದು ಬ್ರಹ್ಮಾಂಡದಲ್ಲೂ ಭಗವಂತನು ಅಂತಸ್ಥನಾಗಿ ಪೌಡಿಸ್ತಾನೆ. ಎಲ್ಲಾ ಬ್ರಹ್ಮಾಂಡದಲ್ಲಿ ಭಗವಂತ ಇದ್ದಾನೆ. ಹೀಗೆ ಸಹಾಯಕ ಸಾಮಗ್ರಿಗಳು ಮತ್ತು ಎಲ್ಲಾ ಗ್ರಹ ವ್ಯೂಹಗಳು ಭಗವಂತನ ಇಚ್ಛೆಯಿಂದ ಒಮ್ಮೆಗೆ ಸೃಷ್ಟಿಯಾದವು. ನೋಡಿ ಎಂತ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಎವ್ರಿಥಿಂಗ್ ಇಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಎಲ್ಲವೂ ನೋಡಿದ ಭಗವಂತನ ಇಚ್ಛೆಯಿಂದ. ಭಗವಂತನಿಗೆ ಅನಂತ ಶಕ್ತಿಗಳಿವೆ. ಆದ್ರಿಂದಲೇ ವೈಯಕ್ತಿಕವಾಗಿ ತಾನೇ ಇಚ್ಛಾ ಮಾತ್ರದಿಂದ ತನಗೆ ಬೇಕಾದಂತೆ ವರ್ತಿಸಬಲ್ಲ. ಅವನನ್ನು ಮೀರಿಸುವಂತವರು ಯಾರು ಇಲ್ಲ. ಕೃಷ್ಣನನ್ನು ಮೀರಿಸುವಂತವರು ಯಾರು ಇಲ್ಲ. ಅವನಿಗೆ ಸಮಾನಾದವರು ಯಾರು ಇಲ್ಲ. ಇದು ವೇದ ಓಕ್ತಿ. ಎಸ್. ವಂಶಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇನಮೋ ನಮಃ. ಅನಂತ ಕೋಟಿ ವೈಷ್ಣವೇಂದ್ರ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ ಠಾಕೂರ್ ಜಿ.